ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಅನ್ನಪೂರ್ಣಿ ಕಿಚನಿಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹುರಿಕಡಲೆಯನ್ನು ತಗೊಂಡಿದ್ದೇನೆ. ಇವನ್ನು ನಾನು ಚೆನ್ನಾಗಿ ತೊಳೆದು ಮತ್ತು ಒಣಗಿಸಿದ್ದೇನೆ. ನೀವು ಕೂಡ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಸ್ವಲ್ಪ ಒಣಗಿಸಿಟ್ರೆ ಉತ್ತಮ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಚಿಟಿಕೆಯಷ್ಟು ಅರಸಿನ ಆಮೇಲೆ 4 ಚಮಚದಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಟೈಮ್ ಪಾಸ್ಗೋಸ್ಕರ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ, ಮಕ್ಕಳಿಗೂ ಖುಷಿ ಆಗ್ತದೆ. ನಾವು ಅಂಗಡಿ ಅಥವಾ ಪೇಟೆಯಿಂದ ತರುವುದಕ್ಕಿಂತ ಹೀಗೆ ಮನೆಯಲ್ಲಿ ಮಾಡಿಕೊಂಡ್ರೆ ಉತ್ತಮ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಾಯಿತು. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಇಟ್ಟು ಬಿಡಬೇಕು. ನೋಡಿ, ಹೀಗೆ ಇಟ್ಟು ಬಿಡ್ತಾ ಇದ್ದೇನೆ. ಆಮೇಲೆ ನೋಡಿ, ನಾನಿಲ್ಲಿ ಹುಡಿ ಉಪ್ಪನ್ನು ಒಂದು ಪ್ಯಾನ್ಗೆ ಹಾಕಿ ನೋಡಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇದು ಬಿಸಿ ಆಗಬೇಕು, ಸರಿಯಾಗಿ ಬಿಸಿ ಹಾಕ್ಕೋಬೇಕು. ನೋಡಿ, ಈಗ ಇದು ಬಿಸಿ ಆಗಿದೆ. ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿಟ್ಟ ಹುರಿಕಡಲೆಯನ್ನು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಹೈ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಪೇಟೆಯಲ್ಲಿ ತರುವುದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ರುಚಿ ಕೂಡ ಅಷ್ಟೇ, ಆರೋಗ್ಯಕ್ಕೆ ಕೂಡ ಉತ್ತಮ. ನೋಡಿ, ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಹೀಗೆ ನಾವು ಉಳಿದೆಲ್ಲ ಹುರಿಕಡಲೆಯನ್ನು ಕೂಡ ಚೆನ್ನಾಗಿ ಉಪ್ಪಿನಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಉಪ್ಪು ಇಲ್ಲಿ ಹೀಗೆ ಮಾಡೋದ್ರಿಂದ ಉಪ್ಪು ಕೂಡ ಕ್ಲೀನಾಗಿ ಹೋಗ್ತದೆ ಅಂತ. ನೋಡಿ, ತುಂಬ ರುಚಿಯಾದ ಹುರಿಕಡಲೆ ರೆಡಿ ಆಯಿತು. ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ಹೀಗೆ ನಾವು ಇನ್ನೂ ಉಳಿದ ಹುರಿಕಡಲೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕೂಡ, ತುಂಬ ಸುಲಭದಲ್ಲಿ ಕೂಡ ಆಗ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಈಗ ಅದೇ ಉಪ್ಪಿನಲ್ಲಿ ನೆಲಕಡಲೆಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನೇನು ನೀರಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಡೋದು ಬೇಕಾಗಿಲ್ಲ. ಇದನ್ನು ಡೈರೆಕ್ಟಾಗಿ ನಾವು ಆ ಉಪ್ಪಿನಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೆಲಕಡಲೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು, ಹುರಿಕಡಲೆಯನ್ನು ಹೈ ಫ್ಲೇಮಲ್ಲಿ. ಈಗ ನೋಡಿ, ಇದು ಆಯಿತು. ಇದನ್ನು ಕೂಡ ಹಾಗೆ ನಾವು ಜರಡಿ ಇಟ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಕ್ರಿಸ್ಪಿಯಾದ ನೆಲಕಡಲೆ ಕೂಡ ರೆಡಿ ಆಯಿತು. ಇವಾಗ ನೋಡಿ, ನಿಮಗೆ ಇದನ್ನು ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟಾಗಿ ಬಂದಿದೆ. ನೋಡಿ, ಹೀಗೆ ನೋಡಿ ನೀವು ಕೇಳ್ತಾ ಇರ್ಬೋದು, ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಇದನ್ನು ನಾವು ಒಂದು ಡಬ್ಬದಲ್ಲಿ ಶೇಖರಿಸಿಟ್ಕೊಂಡ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಇದನ್ನು ತಿನ್ಬೋದು. ನೀವೇ ನೋಡ್ತಾ ಇರ್ಬೋದು, ತುಂಬ ಕ್ರಿಸ್ಪಿಯಾದ ನೆಲಕಡಲೆ ಮತ್ತು ಹುರಿಕಡಲೆ ರೆಡಿ ಆಯಿತು. ಹೀಗೆ ಮಾಡಿ ಏರ್ಟೈಟ್ ಕಂಟೈನರ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ತಿನ್ನಬಹುದು. ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗ್ತದೆ ಹೀಗೆ ರೋಸ್ಟ್ ಮಾಡಿ ಕೊಟ್ಟರೆ. ನೆಲಕಡಲೆ ಕೂಡ ಆರೋಗ್ಯಕ್ಕೆ ತುಂಬ ಉತ್ತಮ, ಹಾಗೆ ಹುರಿಕಡಲೆ ಕೂಡ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ನಮ್ಮ ಕ್ರಿಸ್ಪಿಯಾದ ಹುರಿಕಡಲೆ ಮತ್ತು ನೆಲಕಡಲೆ ಹೇಗೆ ಮಾಡೋದು ಅಂತ ನೋಡಿದ್ರಿ. ಎಲ್ಲರಿಗೂ ಧನ್ಯವಾದ.